ಮರಳು ಮಿತ್ರ ಆ್ಯಪ್ನಲ್ಲಿ ಅರ್ಜಿ ಸಲ್ಲಿಸಿ 7,000 ರೂಪಾಯಿಗೆ 10 ಮೆಟ್ರಿಕ್ ಟನ್ ಮರಳು ಪಡೆಯಬಹುದು. ಜಿಎಸ್ಟಿ ಮತ್ತು ಸಾಗಾಟ ವೆಚ್ಚದೊಂದಿಗೆ ನಿರ್ಮಾಣ ಕಾಮಗಾರಿಗೆ ಅಗತ್ಯ ಮರಳನ್ನು ಖರೀದಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ಶಂಭೂರು ಹಾಗೂ ಮರಬೂರಿನ ಡ್ಯಾಂನಲ್ಲಿ ಹೂಳೆತ್ತುವಿಕೆಯ ಮೂಲಕ ತೆರವುಗೊಳಿಸಲಾದ ಮರಳನ್ನು ಸಂಗ್ರಹಿಸಲಾಗುತ್ತಿದೆ. ಸಿಹಿ ನೀರಿನ ಮರಳು ಇದಾಗಿರುವ ಕಾರಣ ಉತ್ತಮ ಗುಣಮಟ್ಟದಾಗಿದೆ ಎಂದು ಹೇಳಿದರು. ಆದ್ಯಪಡಿ ಮತ್ತು ಶಂಭೂರು ಮರಳು ಸ್ಟಾಕ್ ಯಾರ್ಡ್ನಲ್ಲಿ ಕ್ರಮವಾಗಿ 9,000 ಮತ್ತು 12,000 ಮೆಟ್ರಿಕ್ ಟನ್ ಲಭ್ಯವಿದೆ. ಸಂಗ್ರಹಿಸಿಡಲು ಜಾಗದ ಕೊರತೆ ಇದೆ. ಬೇಡಿಕೆಗೆ ತಕ್ಕಂತೆ ಮರಳು ಜಿಲ್ಲೆಯ ನಿರ್ಮಾಣ ಕಾಮಗಾರಿಗೆ ಲಭ್ಯವಾಗಲಿದೆ. ಹೊರ ಜಿಲ್ಲೆಯಿಂದಲೂ ಮರಳಿಗೆ ಬೇಡಿಕೆ ಇದ್ದರೂ ಅನುಮತಿ ನೀಡಲಾಗಿಲ್ಲ. ಸದ್ಯ ಜಿಲ್ಲೆಯ ಬೇಡಿಕೆಗೆ ಅನುಗುಣವಾಗಿ ಮರಳು ಪೂರೈಕೆಗೆ ಕ್ರಮ ವಹಿಸಲಾಗುವುದು. ಹಾಗಾಗಿ ಯಾರೂ ಅಕ್ರಮ ಮರಳುಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಮರಳೇ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ನಮ್ಮಲ್ಲಿ ಶಂಭೂರು ಮತ್ತೆ ಮರವೂರು ಡ್ಯಾಮಿನ ಡಿಸಿಲ್ಟೇಷನ್ ಇಂದ ನಮಗೆ 3 ತಿಂಗಳಿಗಿಂತನೂ ಜಾಸ್ತಿ ಬೇಕಾಗಿರುವಂತ ನಮ್ಮ ಯಾವುದೇ ಡೆವಲಪ್ಮೆಂಟ್ ಆಸ್ಪೆಕ್ಟ್ಸ್ ಗಳಿಗೆ 7,000ಗೆ ಮರಳು ಸಿಗುತ್ತೆ. ಪ್ಲಸ್ GST ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 10 ಯೂನಿಟ್ಸ್ಗೆ 10 ಮೆಟ್ರಿಕ್ ಟನ್ಗೆ 7,000 ರೂಪೀಸ್ಗೆ ಮರಳು ಮಿತ್ರ ಅಂತ ಆ್ಯಪ್ ನಾನು ಇನ್ನೂ ಕೂಡ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದೀನಿ. ಬಹಳಷ್ಟು ಜನ ಇವತ್ತು ಯಾವುದೋ ಒಂದು ಮೀಡಿಯಾದಲ್ಲಿ ರಿಪೋರ್ಟ್ ಆಗಿತ್ತು 12,000 13,000 ಇರೋದು CRZ ಆಗಿದ್ರೆ ಮಾತ್ರ 7,000ಕ್ಕೆ ಸಿಗ್ತಾ ಇತ್ತು ಅನ್ನುವಂತ ಇದ್ರೊಳಗಡೆ. ಹಾಗಾಗಿ ಜನ ಇಲ್ಲಿಗಲ್ ಸ್ಯಾಂಡಿಗೆ ಹೋಗ್ದೇನೆ 7,000ಗೆ ಲೀಗಲ್ ಆಗಿರುವಂತ ಸ್ಯಾಂಡು ಉತ್ಕೃಷ್ಟವಾದಂತ ಮರಳು, ಅದು ಕೂಡ ಮರವೂರು ಡ್ಯಾಮ್ ಅಲ್ಲಿ ಸಿಗುವಂಥದ್ದು ಫ್ರೆಶ್ ವಾಟರ್ ಇದ್ರೊಳಗಡೆ ಇರುವಂಥದ್ದು ಬೇಕಾದಷ್ಟು ಸ್ಯಾಂಡ್ ಇದೆ. ಮೈ ರಿಕ್ವೆಸ್ಟ್ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಬುಕ್ ಮಾಡಿಕೊಂಡು ಇದನ್ನ ಬಳಕೆ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇಲ್ಲಿಗಲ್ ಸ್ಯಾಂಡ್ ನಾವು ಕರ್ಟೈಲ್ ಮಾಡಬಹುದು. ನನಗೆ ಗೊತ್ತಿರೋ ಹಾಗೆ ಮೋರ್ ದೆನ್ 150-200 ಮೆಟ್ರಿಕ್ ಟನ್ ಗಿಂತನೂ ಜಾಸ್ತಿ ಇದೆ. ಆಮೇಲೆ ಅವ್ರ ಪ್ರೊಡಕ್ಷನ್ ಅನ್ನ ಡಿಪೆಂಡಿಂಗ್ ಅಪಾನ್ ಎಷ್ಟು ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ಮಾಡ್ತಾರೆ. ಅಂದ್ರೆ ಡಿಸಿಲ್ಟೇಷನ್ ಮಾಡೋದು ಇದ್ರೊಳಗಡೆ ಟೆಕ್ನಿಕಲಿ ಸ್ಪೀಕಿಂಗ್ ಅವ್ರ ಹತ್ರ ಜಾಗ ಆಗ್ತಾ ಇಲ್ಲ. ನಾವೇನ್ ಸ್ಟಾಕ್ ಯಾರ್ಡ್ಗೆ ನಾವು ಇದನ್ನ ಕೊಟ್ಟಿದೀವಿ, ಟೆಕ್ನಿಕಲಿ ಅವರು ಹೊರ ಜಿಲ್ಲೆಗೂ ಕೇಳ್ತಾ ಇದಾರೆ, ನಾವು ಇನ್ನೂ ಕೂಡ ಪರ್ಮಿಷನ್ ಕೊಡ್ತಾ ಇಲ್ಲ. ಇದ್ರೊಳಗಡೆ ಅಷ್ಟು ಮರಳು ನಮ್ಮ ಹತ್ರ ಸಫಿಶಿಯಂಟ್ ಆಗಿ ಸ್ಟಾಕ್ ಇದೆ. ಹಾಗಾಗಿ ಯಾರ್ಯಾರು ಅಟ್ಲೀಸ್ಟ್ ಮಂಗಳೂರು, ಬಂಟ್ವಾಳ, ಮೂಡುಬಿದ್ರೆ ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಇಲ್ಲಿ ನಮ್ಮ ವಾಮಂಜೂರ್ ಹತ್ರ ಇದು ನಾನು ಐ ರಿಕ್ವೆಸ್ಟ್, ಐ ಥಿಂಕ್ ಪ್ರೆಸ್ ಕ್ಲಬ್ ಇಂದ ನೀವು ಒಂದು ವಿಸಿಟ್ ಕೂಡ ಮಾಡಿ ನೋಡಿ. ಮೇ ಬಿ ಎಲ್ಲಾ ಕಡೆನೂ ಲೀಗಲ್ ಇರೋ ಸ್ಯಾಂಡ್ 7,000 ರೂಪೀಸ್ಗೆ ಸಿಗ್ತಾ ಇರಬೇಕಾದಾಗ ಐ ಡೋಂಟ್ ನೋ ವೈ ಪೀಪಲ್ ಆರ್ ಗೋಯಿಂಗ್ ಫಾರ್ ಇದಕ್ಕೆ ಅಂತ ಒಂದು ವಿಸಿಟ್ ಐ ಥಿಂಕ್ ಶ್ರೀನಿವಾಸ್ಗೆ ಮತ್ತೆ ಭಾಸ್ಕರ್ ಅವರಿಗೆ ನಿಮ್ಮ ಟೀಮ್ ಇದು ಹೇಳಿ ಇನ್ಫಾರ್ಮೇಶನ್ ಅವರು ಒಂದು ಟ್ರಿಪ್ ಅರೇಂಜ್ ಮಾಡಿ ಅವೆರಡೂ ಕಡೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಸದ್ಯಕ್ಕೆ ಅಷ್ಟು ಜಾಸ್ತಿ ಡಿಮ್ಯಾಂಡ್ ಅದು ಡೆಫಿನೆಟ್ಲಿ ಬೇಕು ಅವ್ರಿಗೆ. ಏನಾದ್ರು ಎಲ್ಲಿಗೆ ಹೋಗ್ತಾರೆ ಅಂತ ಈಗ ಸದ್ಯಕ್ಕೆ ನಾವು ಅದನ್ನೇನು ಕೇಳ್ತಾ ಇಲ್ಲ. ಯಾರು ಬುಕಿಂಗ್ ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಡೋರಿದ್ರೆ ಅದನ್ನ ನಾವು ಕೊಡ್ತಾ ಇದ್ದೀವಿ. ಇನ್ಮೇಲೆ ಮುಂದೆ ಯಾರಾದ್ರೂ ಒಬ್ಬರೇ 100 ಲೋಡು ಹಿಂಗೆಲ್ಲ ಮಾಡಿದ್ರೆ ಅವ್ರಿಗೆ ಡೆಫಿನೆಟ್ಲಿ ದಾಖಲೆ ಕೇಳ್ತೀವಿ. ಬಟ್ ಇನ್ಫಾರ್ಮಲಿ ಅವ್ರದ್ದು ಮನೆ ಕಟ್ತಾ ಇದಾರ, ಏನ್ ಕಟ್ತಾ ಇದಾರ, ಬಿಲ್ಡಿಂಗ್ ಕಟ್ಟೋ ಪರ್ಮಿಷನ್ಗೆ ದಾಖಲೆಗಳನ್ನ ಕೇಳ್ತಾರೆ. ಬಟ್ ನನ್ನ ಪಾಯಿಂಟ್ ಇಷ್ಟೇ, ಮರಳು ಸಾಕಷ್ಟು ಲಭ್ಯ ಇದೆ. ಓಕೆ, ಅದನ್ನ ಈಗ ಏನು CRZ TP ಸ್ಟಾಕ್ ಮಾಡಿದೀವಿ ಅಂತ ಹೇಳಿ ಇದ್ರೊಳಗಡೆ ಆಗುವಂತ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಮರಳಿದೆ. ಮತ್ತೆ ಇನ್ನೂ ಕೂಡ ಎಲ್ಲಾ ಹವಾಮಾನ ವೈಪರೀತ್ಯ ಇದ್ರೂ ಕೂಡ ಇಲ್ಲಿ ಡಿಸಿಲ್ಟೇಷನ್ ಇದನ್ನ ಮಾಡೋದಕ್ಕೆ ನಮಗೆ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಏನು MML ನ ರೀನೇಮ್ ಮಾಡಿ ರೀಫ್ರೇಸ್ ಮಾಡಿ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಮಾಡಿದ್ದಾರೆ. ಅವರ ಒಂದು ಯೂನಿಟ್ ಟೆಂಡರ್ ಮಾಡಿ ಒಂದು ಸ್ಟಾಕ್ ಯಾರ್ಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೇರಳವಾಗಿ ಮರಳು ಲಭ್ಯ ಇದೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.